ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ವಿಟಮಿನ್ A, D ಇರುವಂತಹ ಹೆಲ್ದಿ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗಳೂರು, ಕಾಮತ್ ಟೀ ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ವೀಕ್ಷಕರೇ, ಈ ಅಡುಗೆ ಅಂತ ಏನಿದೆ, ಸೊ ಜಾಸ್ತಿಯಾಗಿ ಗೃಹಿಣಿಯರು ಮಾಡ್ತಾರೆ. ಮನೆಯಲ್ಲಿ ತಾಯಿ ಇದ್ರೆ ಅಥವಾ ಯಾರು ಆಗಿರ್ಬೋದು, ಆ ಗೃಹಿಣಿಯರ ಒಂದು ಕೈ ರುಚಿಯಲ್ಲಿ ಬೇರೆ ಇರುತ್ತೆ. ಅದು ಕೂಡ ಇನ್ನು ಹುಡುಗರು, ದಟ್ ಈಸ್ ಮೇಲ್ ಪರ್ಸನಾಲಿಟಿ ಅವರು ಏನಾದರೂ ಅಡುಗೆ ಮಾಡಿದಾಗ ಅದರಲ್ಲಿ ಏನಾದರೂ ಸ್ವಲ್ಪ ವಿಶೇಷತೆ ಇರುತ್ತೆ. ಸೊ ಎರಡೂ ವಿಶೇಷತೆಗಳು ವಿಭಿನ್ನವಾಗಿದ್ರು ಕೂಡ ಅಡುಗೆ ಅಂತೂ ಹೊಸದಾಗಿ ಬಂದರೆ ಅದು ಮನೇಲಿದ್ದವ್ರಿಗೆಲ್ಲರಿಗೂ ಖುಷಿ ತರುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾರು ಗೆಸ್ಟ್ ಬಂದರೂ ಕೂಡ ಹೊಸತಾದಂಥ ಅಡುಗೆ ರೆಡಿ ಆದಾಗ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸೊ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ದಾವೂದ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಕಳೆದ ಒಂದು ಹಲವಾರು ಎಪಿಸೋಡ್ಗಳಿಗಿಂತ ಮುಂಚೆ ನಮಗೆ ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರು. ಸೊ ಒನ್ಸ್ ಅಗೇನ್ ಹಿ ಇಸ್ ಬ್ಯಾಕ್ ಟು ನಮ್ಮ ಅಡುಗೆ ಮನೆಗೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ಹಾಯ್ ದಾವೂದ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಸೊ ಫಸ್ಟ್ ಆಫ್ ಆಲ್, ಲಾಸ್ಟ್ ಟೈಮ್ ನಮ್ಮ ಎಪಿಸೋಡ್ಗೆ ಬಂದಾಗ ಹೇಳಿದ್ರಿ ನನಗೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದರೂ ಸ್ವಲ್ಪ ಫರ್ದರ್ ಸ್ಟಡೀಸಿಗೆ ನಂಗೆ ಹೋಗ್ಲಿಕ್ಕಿದೆ ಅಂತ. ಏನಾಯಿತು? ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಓಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಅಡ್ಮಿಷನ್ ಆಯಿತು. ಓಕೆ. ನೆಕ್ಸ್ಟ್ ಆಫ್ಟರ್ 2 months ಇಟ್ಸ್ ಗೋಣ ಸ್ಟಾರ್ಟ್. ಓ ವೆರಿ ನೈಸ್. ಸೊ ನಿಮ್ಗೆ ಏನು ನೀವು ಡ್ರೀಮ್ ಇಟ್ಕೊಂಡಿದ್ರಿ ಸಿಕ್ತು. ಓಕೆ. ಬಟ್ ಎನಿ ಹೌ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಆ ಕುಕಿಂಗ್ ರೂಮ್. ಥ್ಯಾಂಕ್ ಯು. ಆ್ಯಂಡ್ ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಹೇಳ್ಕೊಡ್ತೀರಾ? ಇವತ್ತು ಫಸ್ಟ್ ಆಫ್ ಆಲ್ ಟಿಬೇಟಿಯನ್ ಪೈ ಅಂತ, ಮೋಸ್ಟ್ಲಿ ಟಿಬೇಟಿಂದ ಒರಿಜಿನ್ ಆಗಿ ಬಂದ ಡಿಶ್. ಓಕೆ. ಈಗ ಫೇಮಸ್ ಆಗಿರೋದು ಶಿಲಾಂಗ್ ಮತ್ತು ನಮ್ಮ ನೇಪಾಲ್ ಸೈಡ್ ಎಲ್ಲ, ನಾರ್ತ್ ಈಸ್ಟ್ ಸೈಡ್ ಎಲ್ಲ ಫುಲ್ ಫೇಮಸ್ ಆಗಿದೆ. ಓಕೆ. ನಾರ್ತ್ ಈಸ್ಟ್ ಸೈಡ್ ಎಲ್ಲ ಅದನ್ನು ಶಾಪ್ಲೆ ಅಂತ ಕರೀತಾರೆ. ಓಕೆ. ಇದು ಆ್ಯಕ್ಚುಲಿ ಏನು ವೆಜ್ಜಾ ನಾನ್ ವೆಜ್ಜಾ? ಅದು ನಾನ್ ವೆಜ್ ಸಹ ಮಾಡ್ತಾರೆ, ವೆಜ್ ಸಹ ಮಾಡ್ತಾರೆ. ಓಕೆ. ಮೋಸ್ಟ್ ಆಗಿ ಅದು ಸ್ಟಾರ್ಟ್ ಆದದ್ದು ನಾನ್ ವೆಜ್ ಇಂದ. ನಾನ್ ವೆಜ್ ಇಂದ. ಸೊ ಇಟ್ಸ್ ಲೈಕ್ ಹೇಗೆ ಅಂದರೆ ಬ್ರೇಕ್ಫಾಸ್ಟ್ ಫುಡ್, ಸ್ನ್ಯಾಕ್ ಅಥವಾ ಯಾವ ಟೈಪ್ ಇದ್ದು ಫುಡ್? ಯಾವ್ದಕ್ಕೆ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು. ಓಕೆ. ಯಾವುದು ಈವ್ನಿಂಗ್ ಸ್ನ್ಯಾಕ್ಗೂ ಯೂಸ್ ಮಾಡ್ಬೋದು, ಡಿನ್ನರ್ಗೂ ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ಇನ್ನೊಂದು ಡಿಶ್ ಮೊಹಿತೋ, ಆರೆಂಜ್ ಮೊಹಿತೋ, ಅದಕ್ಕೆ ಸನ್ರೈಸ್ ಡ್ರಿಂಕ್ ಅಂತಾನೂ ಕರೀತಾರೆ. ಓಕೆ. ನಾರ್ತ್ ಸೈಡ್ ಅಲ್ಲಿ ಅದು ಜಸ್ಟ್ ಅದರ ಕಲರ್ಸ್ಗೆ ಸನ್ರೈಸ್ ಡ್ರಿಂಕ್ ಅಂತ ಕರೀತಾರೆ. ಸನ್ರೈಸ್ ಡ್ರಿಂಕ್ ಅಂತ, ಅದರ ಕಲರ್ ಶೇಡ್ ಹಾಗೆ ಇರುತ್ತೆ. ಓಕೆ. ಎರಡು ಕೂಡ ವಿಭಿನ್ನವಾಗಿದೆ ಆ್ಯಂಡ್ ಎರಡು ಕೂಡ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆಫ್ ಕೋರ್ಸ್ ನೀವು ಮಾಡಿದಾಗ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ಓಕೆ. ಎಸ್ ದಾವೂದ್, ಫಸ್ಟ್ ನೀವು ಮಾಡ್ತಾ ಇರೋ ರೆಸಿಪಿ ಯಾವುದಾಗಾದ್ರೆ? ಫಸ್ಟ್ ಮಾಡ್ತಾ ಇರೋ ರೆಸಿಪಿ ಟಿಬೇಟಿಯನ್ ಫ್ರೈ. ಓಕೆ. ಟಿಬೇಟಿಯನ್ ಪೈ ಅಂತ, ಅದಕ್ಕೆ ಟಿಬೇಟಿಯನ್ ಫ್ರೈಡ್ ಪೈ. ಓಕೆ. ಸೊ ಎನಿ ಹೌ, ಸೊ ನನ್ಗೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಚಿಕನ್ ತಗೊಂಡಿದ್ರ ಅಂತ ಕಾಣುತ್ತೆ, ಎಗ್ ಇದೆ. ಸೊ ನೋಡುವ ಯಾವ ರೀತಿ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟ್ ಒಂದು ಡೋ ಮಾಡಿಡುವ. ಓಕೆ. ಬೇಸ್ಗೆ ಆಲ್ ಪರ್ಪಸ್ ಫ್ಲೋರ್ ಮೈದಾ. ಓಕೆ. ಸೊ 1 ಕಪ್ನಷ್ಟ? ಹಾಂ. ಓಕೆ. ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಜನರಿಗೆ ಮಾಡ್ತೀರಾ. ಈಗ ನೀವು ಪರ್ಟಿಕ್ಯುಲರ್ ಆಗಿ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು, ಯಾಕಂದ್ರೆ ಇದೆಲ್ಲ ರೆಸಿಪಿ ಮಾಡುವಾಗ ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಕೂಡ ಜಾಸ್ತಿ ಪ್ರೆಷರ್ ಕೊಡಲ್ಲ ಕ್ವಾಂಟಿಟಿಗೆ. ಮೋಸ್ಟ್ ಆಗಿ ನಮ್ಮ ನಾರ್ಮಲ್ ಆಗಿ ಹೋಮ್ ಮೇಡ್ ಕುಕ್ಕರ್ ಮಾಡುವಾಗ ಅವರವರ ಅಂದಾಜಲ್ಲೇ ಮಾಡೋದು. ವಾಟರ್, ನೀರು ಬೇಕಾ? ಎಸ್. ಸೊ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂದರೆ ಸಾಕಾ? ಜಸ್ಟ್ ಯಾವಾಗಲೂ ಡೋ ಮಾಡ್ತಾ ಇರುವಾಗ ಒಮ್ಮೆಲೆ ನೀರು ಹಾಕಬಾರ್ದು. ಓಕೆ. ಜಸ್ಟ್ ಸೊ ಹದವಾಗಿ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಓಕೆ.
ನೀರು ಸಾಕಾ? ಹಾಂ, ಯಾವ ಪ್ರಮಾಣದಲ್ಲಿ ಅಂದರೆ ಎಷ್ಟು ಹದ ಆಗಬೇಕಾಗುತ್ತೆ ಅದು? ಜಸ್ಟ್ ಒಂದು ನಾರ್ಮಲ್ ಡೋ ನೀವು ಯಾವುದಕ್ಕೂ ಯಾವ ರೊಟ್ಟಿಗೆ ಯೂಸ್ ಮಾಡೋದು ಮೈದಾ ಯೂಸ್ ಮಾಡುವಾಗ ಜಸ್ಟ್ ಒಂದು ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಪ್ರೆಸ್ ಆದಾಗ ಒಂದು 10-20% ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆ ಓಕೆ, ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ಓಕೆ, ಮಾಡಿ ಯಾವಾಗಲೂ ಯಾವ ಡೋ ಮಾಡಿದ್ರು ಒಂದು ಅಟ್ಲೀಸ್ಟ್ 10 to 15 ಮಿನಿಟ್ಸ್ ರೆಸ್ಟ್ ಕೊಡಲೇಬೇಕು ಡೋ. ಓಕೆ ಓಕೆ, ಇದನ್ನು ಸೈಡಿಗೆ ರೆಸ್ಟಿಂಗ್ ಮಾಡಿಬಿಡು. ಓಕೆ, ಫಿಲ್ಲಿಂಗ್ ಮಾಡಿ. ಹಾಂ, ಅಷ್ಟೊಂದು ಕಡಾಯಿ ಬೇಕು. ಓಕೆ, ಆಯಿಲ್ ಹಾಕೋದಾ? ಒಂದು ಸ್ವಲ್ಪ ಸಾಕಾಗುತ್ತಾ? ಉಪ್ಪು ಸಾಕಾಗುತ್ತೆ. ಯಾಕಂದರೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಹಾಕಿದ ನಂತರ ಬಟರ್ ಕೂಡ ಹಾಕೋದಾ? ಯಾವಾಗಲೂ ಬಟರ್ ಹಾಕುವಾಗ ಯಾವ ಡಿಶ್ಶು ಕೂಡ ಒಂದು ಸ್ವಲ್ಪ ಅದು ಬರ್ನ್ ಆಗಬಾರ್ದಂತ ಆಯಿಲ್ ಹಾಕೋದು. ಓಕೆ, ಇಲ್ಲದ್ರೆ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಕರೆಕ್ಟ್ ಹೋಗುತ್ತೆ, ಅದಕ್ಕೋಸ್ಕರ ಅಲ್ವಾ? ಬರ್ನ್ ಆಗಿಬಿಡುತ್ತೆ. ಸೊ ಈಗ ನಾವು ಮಾಡ್ಕೊಳ್ತಾ ಇರೋದು ಏನು? ಅದರ ಫಿಲ್ಲಿಂಗ್. ಓಕೆ, ಜಸ್ಟ್ ಒಂದು ಆನಿಯನ್ ಆ್ಯಡ್ ಮಾಡ್ತೀವಿ. ಈರುಳ್ಳಿ ಅಲ್ವಾ? ಓಕೆ, ಸಾಲ್ಟಾ? ಯಾವಾಗಲೂ ನಿಮ್ಗೆ ಆನಿಯನ್ ಬೇಗ ಫ್ರೈ ಆಗಬೇಕಂದ್ರೆ ಜಸ್ಟ್ ಒಂದು ಸಾಲ್ಟ್ ಹಾಕ್ಬಿಟ್ರೆ ಸಾಕಾಗುತ್ತೆ. ಜೊತೆಗೆ ಗ್ರೈಂಡೆಡ್ ಚಿಕನ್, ಮಿನ್ಸ್ಡ್ ಮೀಟು. ಓಕೆ, ಸೊ ಇದು ಅಂದರೆ ಗ್ರೈಂಡ್ ಆದಂಥ ಚಿಕನ್? ಹಾಂ, ಗ್ರೈಂಡ್ ಆದಂಥ ಚಿಕನ್. ಓಕೆ, ಇದು ಬಾಯ್ಲ್ ಆಗಿರ್ತಾ ಇರೋ ಟೈಮಿಗೆ ನಾವು ಇದಕ್ಕೆ ಒಂದು ಡಿಪ್ ರೆಡಿ ಮಾಡುವ. ಓಕೆ, ಸಾಸಾ? ಹಾಗಾದರೆ ಪ್ಯಾನ್ ಇಟ್ಕೊಳ್ಳೋಣಲ್ವಾ? ಹಾಂ, ಓಕೆ, ಅದಕ್ಕೊಂದು ಹಾಫ್ ಅಷ್ಟು ವಾಟರ್ ಹಾಕ್ಲಿಯಾ? ಹಾಂ, ಸಾಸ್ ಥರ ರೆಡಿ ಮಾಡ್ಕೊಳ್ಳೋದಾ? ಹಾಂ, ಸಾಸ್ ಥರ ರೆಡಿ ಸಾಕಾ? ಯಾಕೆ ಈಗ ಜಸ್ಟ್ ಟೊಮೆಟೋಸ್ ಕಟ್ ಮಾಡಿ ಹಾಕಿದ್ರೆ ಆಗ್ಬೋದು, ನಾರ್ಮಲ್ ಹಾಕಿದ್ರು ಫೈನ್. ಓಕೆ, ಸೊ ಡೈರೆಕ್ಟ್ ಇದೇ ದೊಡ್ಡ ಟೊಮೆಟೊನೇ ಕಟ್ ಮಾಡ್ಕೊಂಡು ಡೈರೆಕ್ಟ್ ಹಾಕು. ಓಕೆ, ಸೊ ಇದು ಸಾಸ್ ಅಂದರೆ ಯಾವ ಟೊಮೆಟೊ ಸಾಸ್ ಥರ ಬರುತ್ತಾ ಹೇಗೆ? ಅಲ್ಲ, ಟೊಮೆಟೊ ಮತ್ತು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ. ಓಕೆ, ಇದು ಈಗ ಇನ್ ಕೇಸ್ ರೆಡಿಮೇಡ್ ಆಗಿ ಸಿಗುತ್ತೆ ಅಲ್ವಾ? ರೆಡಿಮೇಡ್ ಆಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಮನೇಲಿ ಮಾಡಿಟ್ರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ತೆಗೆದು ಇಡ್ಬೋದು. ಅದು ಮತ್ತೆ ಅಂಗಡಿಯಲ್ಲಿ ತೆಗೆದ್ರೆ ಕಾಸ್ಟ್ಲಿ ಇರುತ್ತೆ. ಕರೆಕ್ಟ್. ಜಸ್ಟ್ ಇದು ರೆಡ್ ಚಿಲ್ಲಿಯನ್ನು ಹಾಕಿ. ಓಕೆ, ಸೊ ರೆಡ್ ಚಿಲ್ಲಿ ನೀರಲ್ಲಿ ಹಾಕಿಟ್ಟದ? ಹಾಂ, ಸೋಕ್ ಮಾಡಿದ್ರೆ ವಿದೌಟ್ ಸೋಕಿಂಗ್ ಸಹ ನೋ ಇಶ್ಯೂ. ಓಕೆ, ಸೊ ಈಗ ಸೋಕ್ ಮಾಡಿದರೆ ಯಾವತ್ತು ರೆಡ್ ಚಿಲ್ಲಿ ಅದರ ಒಂದು ಫ್ಲೇವರ್ ಅವರಿಗೆ ಬರುತ್ತೆ. ಓಕೆ ಓಕೆ, ಇದಿಷ್ಟೇ ಹಾಕ್ಲಿಕ್ಕಿರೋದು? ಇಷ್ಟೇ ಹಾಕ್ಲಿಕ್ಕೆ. ಮತ್ತೆ ಹಾಗಾದರೆ ಕುದಿ ಬರಬೇಕಲ್ವಾ? ಓಕೆ, ಜಸ್ಟ್ ಒಂದು ಟೊಮೆಟೊ ಪೀಲ್ ಔಟ್ ಮಾಡಲಿಕ್ಕೆ. ಸರಿ, ಸೊ ಈಗ ಇದನ್ನು ಅದಕ್ಕೆ ಒಂದು ಸ್ವಲ್ಪ ಪೌಡರ್ಸ್ ಮಸಾಲಾಸ್ ಹಾಕ್ಲಿಕ್ಕೆ ಉಂಟು. ಸರಿ, ಸೊ ಅದಕ್ಕಾಗಿ ಗರಂ ಮಸಾಲ ಹಾಕೋದಾ? ಸೊ ಇದು ಅರುಣಾದವರ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಗರಂ ಮಸಾಲ. ಸೊ 40 ವರ್ಷಗಳ ಒಂದು ಹಿಸ್ಟ್ರಿ ಇರುವಂತಹ ಮಸಾಲ ಇದು. ಓಕೆ, ಬೇರೆ ರೆಡ್ ಚಿಲ್ಲಿ. ಸೊ ಇದು ಕೂಡ ಅರುಣಾದವರ ಕೆಂಪು ಮೆಣಸಿನ ಹುಡಿ. ಸಾಕಾ? ಬ್ಲ್ಯಾಕ್ ಪೆಪ್ಪರ್. ಸೊ ಎಲ್ಲ ಹುಡಿಗಳಾಗಾದ್ರೆ ಯೂಸ್ ಬೀಳುತ್ತೆ. ಹಾಂ, ಯಾವ್ದು ಇಷ್ಟ ಇಂಡಿಯನ್ ಸ್ಪೈಸಸ್ ಓಕೆ, ಯಾವ್ದು ಹಾಕ್ಬೇಕು. ಸೊ ಆ್ಯಕ್ಚುಲಿ ಹೀಗೆ ಹುಡಿ ಎಲ್ಲ ರೆಡಿ ಇರೋದ್ರಿಂದ ಇಂಥ ಎಲ್ಲ ರೆಸಿಪೀಸ್ ಮಾಡುವಾಗ ಹೆಲ್ಪ್ ಬೀಳುತ್ತೆ ಅಲ್ವಾ? ಸೊ ಅರುಣಾದವರ ಕರಿಮೆಣಸಿನ ಹುಡಿ. ಸಾಕಾ? ಬೇರೆ ಜಸ್ಟ್ ಕೊರಿಯಾಂಡರ್ ಪೌಡರ್. ಸೊ ಅರುಣಾದವರ ಕೊತ್ತಂಬರಿ ಹುಡಿ ಇದು. ಸಾಕಲ್ಲ? ಸೊ ಈ ಥರ ಅದು ಸಣ್ಣ ಸಣ್ಣ ಪೀಸಸ್ ಥರ ಆಗಬೇಕು. ಓಕೆ, ನಾವು ಮೋಮೋಸಿಗೆ ಹೇಗೆ ಫಿಲ್ಲಿಂಗ್ ಮಾಡ್ತೇವೆ ಸೇಮ್ ಟೈಪ್ ಆ ಥರ. ಇದಕ್ಕೆ ಇಷ್ಟೇ ಹಾಕ್ಲಿಕ್ಕಿರೋದ, ಬೇರೆ ಏನೂ ಇಲ್ಲ? ಬೇರೆ ಇದ್ರ ಮೇಲೆ ಚೀಸ್ ಹೋಗುತ್ತೆ, ಫ್ರೈಡ್ ಎಗ್ ಹೋಗುತ್ತೆ. ಓಕೆ ಓಕೆ, ಸೊ ನಮ್ಮ ಫಿಲ್ಲಿಂಗ್ ರೆಡಿ ಆಗಿದೆ ಆಲ್ಮೋಸ್ಟ್. ಓಕೆ, ಇದಕ್ಕೆ ರೊಟ್ಟಿ ತಯಾರು ಮಾಡ್ಕೊಳ್ಳೋಣ. ಸರಿ.
ಸೊ ಇದು ಕಂಪ್ಲೀಟ್ ಆಯ್ತು ಹಾಗಾದ್ರೆ. ಕಂಪ್ಲೀಟ್ ಆಯಿತು. ಓಕೆ, ಸೊ ಇದನ್ನು ಹಾಗಾದರೆ ಸೈಡ್ಗೆ ಇಟ್ಕೊಂಡಲ್ವಾ. ಸೊ ಇನ್ನು ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಅದನ್ನು ರೊಟ್ಟಿ ಮಾಡ್ಕೊಂಡು. ಓಕೆ, ಸೊ ಇದು ಈಗ ರೋಟಿ ಬೇಸಿಕಲಿ ನಾವು ಯಾವ ಥರ ಮಾಡ್ಕೊಳ್ಳೋದಂದ್ರೆ ಚಪಾತಿ ಥರನಾ? ಚಪಾತಿ ಥರ ನಾರ್ಮಲ್. ಓಕೆ, ಸೊ ಇದೇ ಫಿಲ್ಲಿಂಗ್ ಏನಿದೆ ನಾವು ರೆಡಿ ಮಾಡ್ಕೊಂಡಿರ್ತೇವೆ ಅದು ಇನ್ ಕೇಸ್ ಚಪಾತಿ ಥರನೂ ಫಿಲ್ಲಿಂಗ್ಗೂ ಆಗುತ್ತೆ. ಹಾಂ, ಚಪಾತಿ ಥರ ಫಿಲ್ಲಿಂಗ್ ಆಗುತ್ತೆ. ಚಪಾತಿ ಬೇಕ್ ಮಾಡಿ ಮತ್ತೆ ಅದಕ್ಕೆ ಹಾಕಿ ರೋಲ್ ಮಾಡಿ ತಿನ್ಬೋದು ಸೇಮ್. ಓಕೆ, ಚಪಾತಿಯನ್ನು ಡೀಪ್ ಫ್ರೈ ಮಾಡ್ಲಿಕ್ಕೆ ಹೋಗಲ್ಲ ಯಾರು. ಕರೆಕ್ಟ್. ಸೊ ಇದು ಆಕ್ಚುಲಿ ಡೀಪ್ ಫ್ರೈ ಮಾಡುವಂಥ ಪ್ರಾಸೆಸ್, ಅದರಿಂದ ಇದನ್ನು ಯೂಸ್ ಮಾಡ್ಕೊಳ್ಳೋದಲ್ವಾ? ಡೀಪ್ ಫ್ರೈ ಮಾಡ್ಬೋದು. ಇದೇ ಪ್ರೊಸೆಸಲ್ಲಿ ನಿಮಗೆ ಸ್ಟೀಮ್ ಕೂಡ ಮಾಡ್ಬೋದು. ಓಕೆ, ಸೊ ಇದು ಇನ್ನು ಎಷ್ಟು ಬೇಯಬೇಕಾಗತ್ತೆ? ಒಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಜಸ್ಟ್ ಅದು ಪೀಲ್ ಔಟ್ ಆಗೋ ತನಕ ಮಾತ್ರ. ಓಕೆ, ಸೊ ನಾರ್ಮಲ್ ಚಪಾತಿ ಸೈಜಲ್ಲಿ ಏನಿದೆ ಅದನ್ನು ಆ ಥರನೇ ಮಾಡ್ಕೊಳ್ಳೋದು ಹಾಗಾದ್ರೆ. ಮೋಸ್ಟ್ಲಿ ನಿಮಗೆ ಮೀಡಿಯಂ ಸೈಜ್ ಮಾಡಿದ್ರೆ ಚಂದ, ಅದು ಗ್ರಿಪ್ಪಲ್ಲಿ ಇರುತ್ತೆ. ದೊಡ್ಡ ಸೈಜ್ ಮಾಡಿದ್ರೆ ಔಟ್ ಆಫ್ ಶೇಪ್. ಇವನ್ ಡೀಪ್ ಫ್ರೈ ಹೇಳುವಾಗ ನೀವು ಸ್ವಲ್ಪ ಅದು ಸೈಜ್ ಕೂಡ ಅದೇ ಕರೆಕ್ಟ್ ಪ್ರಾಪರ್ ಸೈಜಲ್ಲಿ ಇದ್ರೇನೆ ಈಸಿ ಆಗುತ್ತೆ. ಅದು ಓಕೆ, ಅದಾಯಿತು. ಅದನ್ನ ಜಸ್ಟ್ ಕೂಲ್ ಡೌನಿಗೆ ಇಟ್ಬಿಡೋಣ. ಆಫ್ ಮಾಡಿದ? ಆಫ್ ಮಾಡಿ. ಓಕೆ, ಹಾಗಾದ್ರೆ ಆಯಿತು. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಫಿಲ್ಲಿಂಗ್. ಓಕೆ, ಸೊ ಆ ಥರ ಫಿಲ್ ಮಾಡ್ಕೊಳ್ಳೋದು. ಫಿಲ್ ಮಾಡಿಕೊಂಡು ಜಸ್ಟ್ ಒಂದು ಫ್ರೈಡ್ ಎಗ್ ಮಾಡ್ಲಿಕ್ಕೆ ಒಂದು ತವಾ ಬೇಕಿತ್ತು. ಓಕೆ, ಆಯಿಲ್ ಬೇಕಾ? ಆಯಿಲ್. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಒಂದು ಫ್ರೈಡ್ ಎಗ್. ಓಕೆ, ಸೊ ಇದು ಯಾವ ಥರ ಹಾಫ್ ಬಾಯ್ಲ್ ಥರ ಮಾಡ್ಕೊಂಡು? ಹಾಫ್ ಬಾಯ್ಲ್ ಥರ. ಓಕೆ, ಇದಕ್ಕೆ ಜಸ್ಟ್ ಸೀಸನಿಂಗಿಗೆ ಸಾಲ್ಟ್. ಹಾಂ, ಸೀಸನಿಂಗ್ ಏನು ಬೇಕಾದರೆ ಹಾಕ್ಬೋದು. ಲೈಕ್ ಬ್ಲ್ಯಾಕ್ ಪೆಪ್ಪರ್ ಆ ಥರ ಎಲ್ಲ ಹಾಕ್ಕೊಡೋದಲ್ಲ? ಓಕೆ, ಸೊ ಎರಡು ಕಡೆ ಅದನ್ನು ಫ್ರೈ ಮಾಡ್ಕೊಳ್ಳೋದು. ಅಂದ್ರೆ ಕೆಲವರು ಸೈಡ್ ಮಾಡ್ತಾರೆ. ಸೊ ಇದಕ್ಕೆ ಬೇಡ ಹಾಗೆ ಮಾಡಬಹುದು ನೋಡಿ, ಇಶ್ಯೂ ಆದರೆ ಎಣ್ಣಂಗೆ ಲೈಕಿಲ್ಲ. ಓಕೆ ಓಕೆ, ಆ ಥರ. ಓಕೆ, ಸೊ ಇನ್ನು ಏನಾದರೂ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು ಸ್ವಲ್ಪ ದಿವಸ ಇದೆಯಾ? ಹೇಗೆ? ಒಂದು 2 ಮಂತ್ಸ್ ಇದೆ, 2.5 ಮಂತ್ಸ್ ಇದೆ. ಓಕೆ, ಸೊ ಅದಾದ ನಂತರ ಇನ್ನೂ ಕೂಡ ಹೊಸದಾದಂಥ ಅಡಿಗೆಗಳನ್ನು ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ ಅಲ್ವಾ? ಆಯ್ತಲ್ವಾ? ಓಕೆ, ಜಸ್ಟ್ ಅದಕ್ಕೊಂದು ಚೀಸ್ ಒಂದು ಬೇಕು. ಚೀಸ್. ಓಕೆ, ಜಸ್ಟ್ ಒಂದು ಡೀಪ್ ಫ್ರೈ ಮಾಡಲಿಕ್ಕೆ ಚೀಸ್ ಇಟ್ಟಾದ್ಮೇಲೆ ಡೀಪ್ ಫ್ರೈ ಮಾಡಲಿಕ್ಕೆ ಒಂದು ಆಯಿಲ್ ಬೇಕು. ಓಕೆ, ಸೊ ಹಾಗಾದ್ರೆ ಆಯಿಲ್ ಇಟ್ಕೊಂಡು ಬಿಡು ಅಲ್ವಾ? ಹಾಂ, ಓಕೆ. ಎಸ್, ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದನ್ನು ಕವರ್ ಮಾಡ್ಕೊಂಡ್ಬಿಡುವ ಚೀಸ್ ಹಾಕಿ. ಸೊ ಕಂಪ್ಲೀಟ್ ಚೀಸ್ ಎಲ್ಲ ಕಟ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಇಟ್ಟು ಡೈರೆಕ್ಟ್ ಮಾಡ್ಬೋದು, ಕಟ್ ಮಾಡಿ ಹಾಕ್ಬೋದು, ಗ್ರೇಟೆಡ್ ಚೀಸ್ ಹಾಕ್ಬೋದು, ನೋ ಇಶ್ಯೂ. ಓಕೆ, ಜಸ್ಟ್ ಇದನ್ನು ಮತ್ತೆ ಶೇಪ್ಸ್ ಕೊಡ್ಬೋದು ಇದಕ್ಕೆ ಸೈಡ್ಸ್ಗೆ. ಓಕೆ, ಫಸ್ಟಿಗೆ ಕ್ಲೀನಾಗಿ ಒಂದು ಕ್ಲೋಸ್ ಮಾಡಿ ಬಿಡಬೇಕಲ್ವಾ? ಓಕೆ ಓಕೆ, ನಮ್ಮ ಟೊಮೆಟೊಸ್ ಎಲ್ಲ ತಣ್ಣಗಾಗಿದೆ. ಅದನ್ನೀಗ ಗ್ರೈಂಡ್ ಮಾಡ್ಕೊಂಡ್ಬಿಡೋದು. ಗ್ರೈಂಡ್ ಮಾಡ್ಲಿಕ್ಕಿದೆಯಾ? ಮಿಕ್ಸಿಗೆ ಹಾಕೋದಾಗಾದ್ರೆ ತಗೊಳ್ಳಿ. ಸೊ ಯೂಶ್ವಲಿ ಈ ಟೊಮ್ಯಾಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಸಿಗುತ್ತೆ. ಇನ್ ಕೇಸ್ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರೆ ನಾವು ಇದ್ದ ಸಾಸ್ ಅನ್ನು ಯೂಸ್ ಮಾಡ್ಕೊಳ್ಬಹುದು ಹಾಗಾದ್ರೆ ಅಲ್ವಾ? ಸಿಂಪಲ್ ಆಗಿರೋಂಥ ರೆಸಿಪಿ. ಓಕೆ, ಸೊ ಯಾಕೆ ಸಿಪ್ಪೆ ಹಾಕಬಾರ್ದು? ಎನಿಹಾವ್ ನಾವು ಗ್ರೈಂಡ್ ಮಾಡ್ಕೊಳ್ಳೋದೆ ಅಲ್ವಾ? ಓಕೆ, ಅದು ಪ್ಯೂರ್ ಬರಲ್ಲ ಅದು ಸಿಪ್ಪೆ ಹಾಕಿದರೆ. ಓಕೆ ಓಕೆ, ಸಾಸಸ್ ನಮ್ಮ ನಾರ್ಮಲ್ ಟೊಮೆಟೊ ಪ್ಯೂರೇ ಮಾಡುವಾಗ ಈ ಕರೀಸಿಗೆಲ್ಲ ಡೈರೆಕ್ಟ್ ಹಾಕ್ಬೋದು. ಓಕೆ, ಆ ಸಿಪ್ಪೆ ಕ್ಲೀನಾಗಿ ಗ್ರೈಂಡ್ ಆಗಲ್ಲ ಇಲ್ಲಿ. ಓಕೆ, ಸೊ ಅದು ಉಳಿಯುತ್ತೆ ತರಿ ತರಿಯಾಗಿ, ಅದಕ್ಕೋಸ್ಕರ. ಓಕೆ,
ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು. ಓಕೆ, ನೀರೇನಾದರೂ ಹಾಕ್ಲಿಕ್ಕಿದೆಯಾ? ನೀರೊಂದು ಸ್ವಲ್ಪ ಹಾಕ್ಲಿಕ್ಕಿದೆ ಅಷ್ಟೇ, Okay. ಜಸ್ಟ್ ಆಫ್ಟರ್ ಹಾಫ್ ಗ್ರೈಂಡ್ ಆದಮೇಲೆ. ಓಕೆ, ಉಪ್ಪು ಹಾಕೊಳ್ಳೋದ್ರಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳುವಾಗ ಅದರಲ್ಲಿ ಹಾಕೋದಾ? ಎಸ್. ಓಕೆ, ತಗೊಳ್ಳಿ. ಒಂದು ಸೈಡಲ್ಲಿ ಇಟ್ಕೊಳ್ಳೋ, ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋ. ಸರಿ, ಸೊ ಅದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಟ್ಬಿಡೋದು? ಹಾಂ. ಓಕೆ, ನಮ್ಮ ಸಾಸಿಗೊಂದು ಪ್ಯಾನ್ ರೆಡಿ ಮಾಡ್ಕೊ. ಇಡ್ಲಿಯಾ? ಹ್ಞೂ. ಓಕೆ, ಸೊ ಇದಕ್ಕೆ ಸಾಸಿಗೆ ಪ್ಯಾನ್ ಇಟ್ಕೊಂಡು ಬಿಟ್ವಲ್ವಾ? ನೆಕ್ಸ್ಟ್ ಇದಕ್ಕೆ ಏನಾದರೂ ಹಾಕಬೇಕಾ? ಆಯಿಲ್. ಓಕೆ, ಆಯಿಲ್ ಹಾಕಲಿ ಅಲ್ವಾ? ಸಾಕ? ಯಾ. ಓಕೆ, ಇದಕ್ಕೆ ಜಿಂಜರ್ ಗಾರ್ಲಿಕ್. ಶುಂಠಿ ಮತ್ತು ಬೆಳ್ಳುಳ್ಳಿ. ಸೊ ಇದು ಒಂದು ನೋಡುವಾಗ ಸುಮ್ಮನೆ ಹೀಗೆ ಪೂರಿ ತರ ಕಾಣುತ್ತೆ ಅಲ್ವಾ? ಇದಕ್ಕೆ ನಾವು ಮಾಡಿದ ಪೇಸ್ಟ್. ಓಕೆ, ನಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು ನಾರ್ಮಲ್ ಕೆಚಪ್ ಹಾಕ್ಬೇಕಾಗುತ್ತಾ? ಓಕೆ, ಅದು ಥಿಕ್ನೆಸ್ ಸ್ವಲ್ಪ ಇನ್ನೂ ಕರೆಕ್ಟಾಗಿ ಬರುತ್ತೆ ಅಲ್ವಾ? ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್. ಓಕೆ, ಸೋಯಾ ಸಾಸ್. ಆಯ್ತಾ? ಯಾ. ಓಕೆ, ಎಸ್. ಸಾಸ್ ಒಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಿ. ಓಕೆ, ಸೊ ಇದು ತಿಕ್ ಬರ್ತಾ ಇದೆ, ತಿಕ್ ಬರ್ತಾ ಇದೆ, ಅದು ಆಲ್ಮೋಸ್ಟ್ ರೆಡಿ ಆಗಿದೆ. ಆಗಿದೆ. ಹಾಗಾದ್ರೆ ಇಡ್ಲಿಯ ಸಾಕಾ? ಹಾಂ, ಆಫ್ ಮಾಡುವಲ್ಲ? ಎಸ್. ವಾಟ್ಸ್ ನೆಕ್ಸ್ಟ್? ಇದನ್ನೊಂದು ಕಟ್ಟಿಂಗ್ ಮಾಡು. ಓಕೆ, ಹೀಗೆ ನೋಡುವಾಗ ಹೀಗೆ ಸಂಜೀರ ಥರ ಕಾಣುತ್ತೆ, ಮ್ಯಾಂಗ್ಳೂರು. ಬಟ್ ಇನ್ಸೈಡ್ ಇರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಏನೆಲ್ಲ ಫಿಲ್ಲಿಂಗ್ ಇದೆ ಅಂತ ಹೇಳಿ. ಸಾಸ್ ಹಾಕೊಳ್ಳೋದಾ? ಸೊ ಇದು ಹೋಮ್ ಮೇಡ್ ಸಾಸ್ ಅಲ್ವಾ? ಎಸ್. ಓಕೆ, ಡನ್. ಜಸ್ಟ್ ಒಂದು ಗಾರ್ನಿಷಿಗೆ ಕ್ಯಾರೆಟ್ಸ್. ಟಿಬೇಟಿಯನ್ ಫ್ರೈಡ್ ಪೈ ರೆಡಿ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಟಿಬೇಟಿಯನ್ ಫ್ರೈಡ್ ಪೈ ಸೊ ಸೂಪರಾಗಿ ರೆಡಿ ಆಗಿದೆ. ಸೊ ಒಳಗಡೆ ಫಿಲ್ಲಿಂಗ್ ಬೇರೆ, ಎಗ್, ವೆಜ್ ಎಲ್ಲವೂ, ಚಿಕನ್ ಬೇರೆ ಇದೆ. ಅದರ ಜೊತೆಗೆ ಹೋಮ್ ಮೇಡ್ ಚಿಲ್ಲಿ ಟೊಮ್ಯಾಟೊ ಮಿಕ್ಸ್ಡ್ ಸಾಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಟಿಬೆಟಿಯನ್ ಫ್ರೈಡ್ ಪೈ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು 10 ನಿಮಿಷ ನೆನೆಯಲು ಇಡಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಬೆಣ್ಣೆ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಚಿಕನ್ ಕೀಮಾ ಸೇರಿಸಿ ಹುರಿಯಿರಿ. ಇನ್ನೊಂದೆಡೆ ಸ್ವಲ್ಪ ನೀರಿನಲ್ಲಿ ಟೊಮ್ಯಾಟೊ ಹಾಗೂ ಒಣಮೆಣಸನ್ನು ಬೇಯಿಸಿ. ಆನಂತರ ಕೋಳಿ ಮಾಂಸಕ್ಕೆ ಅರುಣಾ ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ಹೂರಣ ತಯಾರಿಸಿಕೊಳ್ಳಿ. ಬಳಿಕ ಅಂಟನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ಹರಡಿ ಮೇಲಿನಿಂದ ಮೊಟ್ಟೆ ಆಮ್ಲೆಟನ್ನು ಹಾಗೂ ಚೀಸ್ ಸ್ಲೈಸನ್ನು ಇಟ್ಟು ಇನ್ನೊಂದು ಚಪಾತಿಯನ್ನು ಇಟ್ಟು ಸುತ್ತಲೂ ಒತ್ತಿಕೊಳ್ಳಿ. ಆ ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಸಾಸ್ ತಯಾರಿಸಲು ಬೇಯಿಸಿದ ಟೊಮ್ಯಾಟೊ, ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಶುಂಠಿ, ಬೆಳ್ಳುಳ್ಳಿಯನ್ನು ಹುರಿದು ರುಬ್ಬಿದ ಟೊಮ್ಯಾಟೊ ಕೆಚಪ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಕಿ ಹುರಿದು ಬೇಯಿಸಿ. ಈಗ ಟಿಬೆಟಿಯನ್ ಫ್ರೈಡ್ ಪೈ
ಚಿಲ್ಲಿ ಸಾಸ್ನೊಂದಿಗೆ ಸವಿಯಲು ಬಲು ರುಚಿ. ಎಸ್ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು, ನೆಕ್ಸ್ಟ್ ರೆಸಿಪಿ ರೆಡಿ ಆಗಲಿಕ್ಕಿದೆ. ಸೊ ಅದು ಕೂಡ ಸಮಥಿಂಗ್ ಇನೋವೇಟಿವ್ ರೆಸಿಪಿ. ಸೊ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಸೊ ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಕಾಮತ್ ಟೀ. ಎಸ್ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು, ಅದು ಕೂಡ ಟಿಬೇಟಿಯನ್ ಸ್ಟೈಲಲ್ಲಿ ಹೇಳಿದರು. ಸೊ ನಾವು ಇಟ್ಸ್ ಅ ಡ್ರಿಂಕ್ ಜ್ಯೂಸ್, ಅದಕ್ಕೊಂದು ಸ್ಪೆಷಲ್ ಹೆಸರು ಕೊಟ್ಟಿದ್ರು, ನಂಗೆ ಮರ್ತೋಗಿದೆ, ಬನ್ನಿ ಕೇಳೋ. ಎಸ್, ಸೊ ಅದು ಹೆಸರು ಸ್ವಲ್ಪ ಉದ್ದ ಇತ್ತು, ಏನು ಹೇಳಿದ್ರಿ ದಾವದ್ ಅದರ ಹೆಸರು? ಆರೆಂಜ್ ಮೊಹಿತೋ. ಓಕೆ, ಅದಕ್ಕೆ ಸನ್ರೈಸ್ ಮೊಹಿತೋ ಅಂತ ಕರೀತಾರೆ. ಸನ್ರೈಸ್ ಮೊಹಿತೋ. ಓಕೆ, ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟ್ ಒಂದು ಆರೆಂಜ್ ಒಂದು ಕಂಪ್ಲೀಟ್ ಜ್ಯೂಸ್ ಮಾಡಬೇಕು. ಆರೆಂಜ್ ಓಕೆ, ಹಾಕಿ. ಸೊ ಒಂದು ಆರೆಂಜ್ ಅದರದ್ದು ಸೀಡ್ ಎಲ್ಲ ತೆಗಿಬೇಕಾ? ಸೀಡ್ ತೆಗಿಬೇಕು, ಇಲ್ಲಾಂದ್ರೆ ಕಡುವಾಗ್ಬಿಡುತ್ತೆ. ಓಕೆ, ಸೊ ಸೀಡ್ ತೆಗೆದು ಬಿಡಬೇಕು. ನೀರು ಹಾಕ್ಲಿಕ್ಕೆ? ನೀರು ಹಾಕ್ಲಿಕ್ಕಿದೆ. ಓಕೆ, ಸೊ ಆರೆಂಜ್ನ ಎಲ್ಲ ಬೀಜಗಳನ್ನು ತೆಗೆದು ಇಟ್ಕೊಂಡಿರ್ಬೇಕು. ಸಾಕಲ್ಲ? ಓಕೆ, ಇದನ್ನು ಜಸ್ಟ್ ಸ್ಟ್ರೈನ್ ಮಾಡ್ಕೊಂಡು ಸೊ ಅದ್ರದ್ದು ಕಂಪ್ಲೀಟ್ ಸ್ಟ್ರೈನ್ ಮಾಡಿ ತೆಗಿಬೇಕಾಗುತ್ತಾ? ಓಕೆ, ಜಸ್ಟ್ ಅದರದ್ದು ಔಟರ್ ಪೀಲ್ ಹೋಗುತ್ತೆ. ಓನ್ಲಿ ಸಿರಪ್ ತರ. ಸೊ ಈಗ ಈ ಆರೆಂಜ್ ಎಸೆನ್ಸ್ ಆರ್ ಸಿರಪ್ ಎಲ್ಲ ಸಿಗುತ್ತೆ, ಸೊ ಅದರಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಆರೆಂಜ್ ಎಸೆನ್ಸ್ ಅಲ್ಲಿ ಆಗಲ್ಲ, ಆರೆಂಜ್ ಸಿರಪ್ ಅಲ್ಲಿ ಫೈನ್. ಓಕೆ, ನೆಕ್ಸ್ಟ್ ನಮ್ಮ ಗ್ಲಾಸ್ ತಗೊಂಡು. ಓಕೆ, ಸೊ ಇದು ನನಗೆ ಅನಿಸುತ್ತೆ ವೆರಿ ಶಾರ್ಟ್ ಪ್ರಾಸೆಸ್, ಬೇಗ ಆಗುತ್ತೆ ಅಲ್ವಾ? ಓಕೆ, ಅದಕ್ಕೆ ಫ್ರೆಶ್ ಮಿಂಟ್ ಲೀವ್ಸ್. ಓಕೆ, ಪುದೀನ ಎಲೆಗಳು. ಜಸ್ಟ್ ಒಂದು ಟೇರ್ ಮಾಡ್ಕೊಂಡು ಹಾಕೋದು. ಸೊ ಜಾಸ್ತಿಯಾಗಿ ಕಾಕ್ಟೇಲ್ ಮಾಕ್ಟೇಲ್ ಪಾರ್ಟೀಸ್ ಎಲ್ಲ ಇರುವಾಗ ಅದನ್ನೆಲ್ಲ ಮಾಡ್ತಾರೆ ಕಾಣ್ಬೇಕಲ್ಲ? ಹಾಂ ಹಾಂ, ಜಸ್ಟ್ ನಾನ್ ಆಲ್ಕೋಹಾಲಿಕ್. ಹಾಂ ಹಾಂ. ಸೊ ಲಿಂಬೆಯನ್ನು ಈ ಥರ ಕಟ್ ಮಾಡ್ಕೊಳ್ಳೋದಾ? ಹಾಂ, ಜಸ್ಟ್ ಡೈರೆಕ್ಟ್ ಫುಲ್ ಲೆಮನ್ ಹೋಗುತ್ತೆ ಒಳಗೆ. ಓಕೆ, ಫುಲ್ ಲೆಮನ್ನೇ ಹಾಕಿ. ಓಕೆ, ಸ್ಕ್ವೀಸ್ ಮಾಡಿ ಲೆಮನ್ ಹಾಕಿ. ಓಕೆ, ಸ್ಕ್ವೀಸ್ ಮಾಡಿ ಡೈರೆಕ್ಟ್ ಹಾಕಿಬಿಡು. ಸ್ಕ್ವೀಸ್ ಮಾಡಿ ಡೈರೆಕ್ಟ್ ಹಾಕಿಬಿಡುತ್ತೆ. ಎರಡನ್ನ ಹಾಕಿಬಿಡೋದು. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಲಿಂಬೆ ಹುಳಿ ಹಾಕಬೇಕಾಗುತ್ತೆ? ಒಂದೊಂದಕ್ಕೆ 3/4. ಓಕೆ, ಜಸ್ಟ್ ನೆಕ್ಸ್ಟ್ ಒಂದು ಶುಗರ್ ಸಿರಪ್. ಶುಗರ್ ಸಿರಪ್ 3 ಸ್ಪೂನಾ? 4 ಸ್ಪೂನ್. ಓಕೆ, ನಿಮ್ಮ ಗ್ಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಕ್ವಾಂಟಿಟಿ. ಓಕೆ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆರೆಂಜ್ ಜ್ಯೂಸ್. ಸೊ ಅದು ಕಲರ್ ಸಪ್ರೇಟ್ ಆಗಿ ನಿಲ್ಲುತ್ತೆ ಅಲ್ವಾ? ಹಾಂ, ಕಲರ್ ಸಪ್ರೇಟ್ ಆಗಿ ನಿಲ್ಲುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಸ್ಪ್ರೈಟ್. ಯೂಶುವಲಿ ಸ್ಪ್ರೈಟ್ ಇದೆಲ್ಲ ಸಿಗುತ್ತಲ್ವಾ? ವಾವ್, ಇದರ ಕಲರ್ ಕಾಂಬಿನೇಷನ್ ಮಾತ್ರ ಚೆನ್ನಾಗಿ ಕಾಣ್ತದೆ ಅಲ್ವಾ? ಸೊ ಯೆಲ್ಲೋ, ವೈಟ್, ಗ್ರೀನ್. ಅದಕ್ಕೆ ಸನ್ರೈಸ್ ಡ್ರಿಂಕ್ ಅಂತ ಕರೀತಾರೆ. ಕರೆಕ್ಟ್, ನೀವು ಸನ್ರೈಸ್ ತರಾನೇ ಕಾಣುತ್ತೆ ಇಲ್ಲಾದ್ರೆ ಕೂಡ. ಡನ್ನಾ? ಡನ್. ಎಸ್, ಸೂಪರ್. ನಮ್ಮ ಆರೆಂಜ್ ಸನ್ರೈಸ್ ಮೊಹಿತೋ ರೆಡಿ. ರೆಡಿ ಅಲ್ವಾ? ಎಸ್, ಸೂಪರ್. ವಾವ್, ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೋಡಲಿಕ್ಕೆ. ಸನ್ರೈಸ್ ಆರೆಂಜ್ ಸನ್ರೈಸ್ ಮೊಹಿತೋ ಅಂತ ಹೇಳಿದರು. ಆ್ಯಕ್ಚುಲಿ ತುಂಬ ಈಸಿ ಇದೆ.
ಸೊ ಮನೆಯಲ್ಲೇ ಈಗ ಮಕ್ಕಳಿಗೆ ಅಥವಾ ಕಾಲೇಜಲ್ಲಿ ಕುಕಿಂಗ್ ವಿದೌಟ್ ಫೈರ್ ಎಲ್ಲ ಇದ್ರೆ ಇದನ್ನೆಲ್ಲ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸನ್ರೈಸ್ ಮೊಜಿಟೊ ತಯಾರಿಸುವ ವಿಧಾನ. ಮೊದಲು ಬೀಜರಹಿತ ಕಿತ್ತಳೆ ಹಣ್ಣಿನ ಹೋಳುಗಳನ್ನು ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಸರ್ವ್ ಮಾಡಲು ಪುದೀನ ಎಲೆಗಳನ್ನು ಚೂರುಗಳಾಗಿ ಮಾಡಿ ನಿಂಬೆಹಣ್ಣಿನ ಹೋಳುಗಳನ್ನು ಹಿಂಡಿ ಹಾಕಿ. ಆನಂತರ 3ರಿಂದ 4 ಚಮಚ ಸಕ್ಕರೆ ಪಾಕ, ಕಿತ್ತಳೆ ರಸ ಹಾಕಿ ಸ್ಪ್ರೈಟ್ ಹಾಗೂ ಕೆಂಪು ಪಾನೀಯ ಹಾಕಿ ಸರ್ವ್ ಮಾಡಿ. ಈಗ ಬೇಸಿಗೆ ಕಾಲಕ್ಕೆ ಆಹ್ಲಾದಕರ ಸನ್ರೈಸ್ ಮೊಜಿಟೊ ಸವಿಯಲು ತಯಾರು. ಎಸ್, ಸೊ ನಾವು 2 ರೆಸಿಪೀಸ್ಗಳು ರೆಡಿ ಇದೆ. ಆ್ಯಂಡ್ ಈ ಸನ್ರೈಸ್ ಮೊಜಿಟೊ ಅಂತೂ ತುಂಬ ಚೆನ್ನಾಗಿ ಕಾಣ್ತದೆ. ನೀವು ಹೇಳಿದಾಗೇ 3 ಲೇಯರ್ ಕಲರ್ ಚೆನ್ನಾಗಿ ಕಾಣ್ತದೆ. ಬಟ್ ಎನಿ ಹೌ ಟಿಬೇಟಿಯನ್ ಫ್ರೈಡ್ ಪೈ ಫಸ್ಟ್ ಟೇಸ್ಟ್ ಮಾಡೋಲ್ವಾ? ಎಸ್ ತಗೊಳ್ಳಿ. ಓಕೆ, ಸೊ ಕ್ರಿಸ್ಪಿಯಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಸಾಸ್ ಜೊತೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಅದರ ಒಳಗಡೆನ ಚಿಕನ್ನ ಒಂದು ಫ್ಲೇವರ್ ಟೇಸ್ಟ್ ಆ್ಯಂಡ್ ಮೊಟ್ಟೆಯ ಒಂದು ಫ್ರೈಡ್ ಟೇಸ್ಟ್ ವಿತ್ ಆಲ್ ಸ್ಪೈಸಸ್ ಬಹಳ ಚೆನ್ನಾಗಿದೆ. ಯೂಶ್ವಲಿ ನಾವು ಪರೋಟನ ಅಥವಾ ಚಪಾತಿನ ಏನಾದರೂ ತಿಂತೇವೆ, ಸೊ ಈ ರೀತಿ ಸ್ಟಫ್ ಮಾಡ್ಕೊಂಡು ತಿಂತೇವೆ. ಬಟ್ ಇದು ಫುಲ್ ಫ್ರೈಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ಆ ಒಂದು ಕಡೆಯಲ್ಲಿ ಖಾರ, ಇನ್ನೊಂದು ಕಡೆಯಲ್ಲಿ ಎಲ್ಲ ಸಾಸ್ನ ಒಂದು ಟೆಕ್ಸ್ಚರ್ ಏನಿದೆ ಒಳ್ಳೆ ಸೂಪರ್ ಅಂತ ಟೇಸ್ಟ್, ವೆರಿ ನೈಸ್. ಆ್ಯಂಡ್ ಜ್ಯೂಸ್ ಟೇಸ್ಟ್ ನೋಡುವಲ್ವಾ? ಫಸ್ಟ್ ಆಫ್ ಆಲ್ ನಂಗೆ ಇದು ಕಲರ್ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ದಟ್ ಲೇಯರ್ಡ್ ಕಲರ್ ಏನಿದೆ ತುಂಬ ಚೆನ್ನಾಗಿದೆ. ವಾವ್, ಲವ್ಡ್ ಇಟ್, ಸೂಪರ್. ಯಾಕಂತ ಹೇಳಿದ್ರೆ ಆ ಸ್ಪ್ರೈಟ್ ಮತ್ತು ಏನೆಲ್ಲ ನಾವು ಎಕ್ಸ್ಟ್ರಾ ಆ್ಯಡೆಡ್ ಡ್ರಿಂಕ್ ಹಾಕಿರ್ತೇವೆ ಅದು ಪ್ಲಸ್ ಆರೆಂಜ್ನ ಟೇಸ್ಟ್, ವೆರಿ ನೈಸ್ ಟೇಸ್ಟ್ ಕೊಡ್ತಾರೆ, ತುಂಬ ಚೆನ್ನಾಗಿ. ಆ ಪುದೀನ ಕೂಡ ಬಾಯಿಗೆ ಸಿಗುವಾಗ ಇದು ಇನ್ನೊಂದು ಹೊಸದಾದಂಥ ಟೇಸ್ಟ್, ವೆರಿ ನೈಸ್. ವಾವ್. ಜಸ್ಟ್ ನೀವು ಇದು ಕುಡಿಯುವಾಗ ಲೇಯರ್ ಬೈ ಲೇಯರ್ ಟೇಸ್ಟ್ ಬರುತ್ತೆ ಅಲ್ವಾ? ಸೊ ಅದು ಇದಿಷ್ಟು ಇಲ್ಲಿ ತನಕ ತಲುಪುವಾಗ ಸಾಧಾರಣ ಒಂದು ರೀತಿಯ ಟೇಸ್ಟ್ ಬರ್ಬೋದು, ಬಟ್ ಆಮೇಲೆ ಟೇಸ್ಟ್ ನೋಡ್ತಾನೆ. ಬಟ್ ವಾಟ್ ಇಸ್ ಯುವರ್ ಒಪಿನಿಯನ್, ಹೇಗೆ ಅನಿಸ್ತು? ಓಕೆ, ಇದು ಲಿಟ್ರಲಿ ಮನೇಲಿ ಮಾಡ್ತಾ ಇದ್ದೆ ಈ ಡಿಶಸ್ಸು. ಇಲ್ಲಿ 3rd ಟೈಮ್ ಬರ್ತಾ ಇದ್ದೀನಿ. ಓಕೆ, ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕೊಟ್ಟದ್ದು ನನಗೆ ಇದೆ, ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂದರೆ ಕುಕ್ಕಿಂಗಲ್ಲಿ. ಅದಕ್ಕೆ ಎಲ್ಲರಿಗೆ ಯಾರೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್. ಓಕೆ, ಎಸ್, ಎನಿ ಹೌ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಇನ್ನಷ್ಟು ದೊಡ್ಡ ವೇದಿಕೆಗಳಿಗೆ ಕೊಂಡೋಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಾವ್. ಥ್ಯಾಂಕ್ ಯು. ಸೊ ದಾವ್ ಅಡುಗೆ ಮನೆಗೆ ಬಂದು ನಮಗೆ ಅಡುಗೆ ಹೇಳ್ಕೊಟ್ರಿ. ಸೊ ನಮ್ಮ ವತಿಯಿಂದ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ದಿಸ್ ಇಸ್ ಕುಚಲಕ್ಕಿ, ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ ಕುಚಲಕ್ಕಿ. ಶಕ್ತಿಯುತ ಆಗಿರಲಿಕ್ಕೆ ಆ್ಯಂಡ್ ಹೆಲ್ದಿ ಆಗಿರ್ಲಿಕ್ಕೆ ಇದು ಹೆಲ್ಪ್ ಬೀಳುತ್ತೆ. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಎಸ್, ವಾವ್, ವೆರಿ ನೈಸ್. ಇವತ್ತಿನ ರೆಸಿಪೀಸ್ಗಳಂತೂ ತುಂಬಾ ಚೆನ್ನಾಗಿತ್ತು. ಈಸಿಯಾಗಿ ಸಿಂಪಲ್ ಆಗಿ ಏನಾದರೂ ಹೊಸದು ಕಲೀಲಿಕ್ಕೆ ಸಿಕ್ತು. ಸೊ ಇದೇ ರೀತಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಬ್ರು ಗೆಸ್ಟ್ ಇರ್ತಾರೆ, ಮತ್ತಷ್ಟು 2 ರೆಸಿಪೀಸ್ಗಳು ಖಂಡಿತವಾಗ್ಲೂ ಇರುತ್ತೆ. ಬಟ್ ಕಲೀಲಿಕ್ಕೆ ಆ್ಯಂಡ್ ಮಾಡ್ಕೊಂಡು ಮನೇಲಿ ಇನ್ನೂ ಟೇಸ್ಟ್ ನೋಡಲಿಕ್ಕೆ ನೀವು ಕೂಡ ಕಾಯ್ತಾ ಇರಿ ಆ್ಯಂಡ್ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.